ಕಳೆದ ಕೆಲವು ದಿನಗಳಿಂದ ಏರಿದ ತಾಪಮಾನದ ಕಾರಣದಿಂದ ಪಶ್ಚಿಮ ಘಟ್ಟ ಅರಣ್ಯ ವ್ಯಾಪ್ತಿಯಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡಿತು. ಕುದುರೆಮುಖ ಅರಣ್ಯ ವ್ಯಾಪ್ತಿಯ ಕಡಿದಾದ ಪ್ರದೇಶದಲ್ಲಿ ಹಲವಾರು ಕಿಲೋಮೀಟರ್ ದೂರಕ್ಕೆ ಅಗ್ನಿ ತನ್ನ ಕೆನ್ನಾಲಿಗೆಯನ್ನು ಚಾಚಿತ್ತು. ಈ ಪ್ರದೇಶಕ್ಕೆ ಬೆಂಕಿ ನಂದಿಸಲು ಅಗ್ನಿಶಾಮಕ ವಾಹನಗಳು ಹೋಗಲು ಅಸಾಧ್ಯವಾಗಿದ್ದ ಕಾರಣ ಸ್ಥಳೀಯರ ಸಹಕಾರದಲ್ಲಿ ಅರಣ್ಯ ಇಲಾಖೆ ಬೆಂಕಿ ನಂದಿಸುವ ಕಾರ್ಯ ನಡೆಸಿತು. ಆದರೆ ಬಿಸಿಲಿನ ಧಗೆಗೆ ಒಣಗಿದ್ದ ಹುಲ್ಲು ಹಾಗೂ ಎಲೆಗಳಿಗೆ ತಗುಲಿದ ಬೆಂಕಿ ಅಪಾರ ಪ್ರಮಾಣದ ಅರಣ್ಯ ನಾಶ ಮಾಡಿದೆ. ಕಳೆದ 3 ದಿನಗಳಿಂದ ಕಾಡು ಹೊತ್ತಿ ಉರಿದಿದ್ದು ನಿನ್ನೆ ಸಂಜೆ ಈ ಭಾಗದಲ್ಲಿ ಧಾರಾಕಾರ ಮಳೆ ಸುರಿದಿದೆ. ವರುಣನ ಆಗಮನದೊಂದಿಗೆ ಭಾರಿ ಪ್ರಮಾಣದಲ್ಲಿ ಉರಿತಾ ಇದ್ದ ಅಗ್ನಿ ಹತೋಟಿಗೆ ಬಂದಿದೆ. ಬಹುತೇಕ ಬೆಂಕಿ ನಂದಿದೆಯಾದರೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹೊಗೆಯಾಡ್ತಾ ಇರುವ ಪ್ರದೇಶಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆದರೆ 3 ದಿನಗಳಲ್ಲಿ ಅನೇಕ ಪ್ರಾಣಿ ಪಕ್ಷಿ ಸೇರಿದಂತೆ ಅಮೂಲ್ಯ ಮರಗಳು ಬೆಂಕಿಗೆ ಆಹುತಿಯಾಗಿವೆ.